ಸಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರಿ ಶಿತ ಮುಖ್ಯಾಂಶಗಳು. ಎಂಕ್ ಇಂಗ್ಲಿಷ್ ಬರ್ಪುಜಿ ಬ್ರೋ ಚಿತ್ರ ಕುಡ್ಲ ಒಡಿಪು ಬೆಂಗಳೂರು ಮೈಸೂರು ಗಲ್ಫ್ ಸೇರಿನಂಚ 20 ಚಿತ್ರಮಂದಿರಲೆಡು ಬಿಡುಗಡೆ. ಕಾಣಿಕ ಮೆರೆಪಿನ ತುಳುನಾಡಿದ ಸತ್ಯಲು ಸುಳ್ಯ ತಾಲೂಕು ಸಂಪಾಚೆ ಗ್ರಾಮದ ರಾಜಾರಾಂಪುರತ್ತ ಕೊರಗಜ್ಜನ ಸಾನ್ನಿಧ್ಯಡು ದೈವಲಿ ಮಾಯೆ. ಮೀನದ ಬಂಜಡ ಪ್ಲಾಸ್ಟಿಕ್ ಪರಿಸರ ಮಾಲಿನ್ಯ. ಕರ್ತವ್ಯ ಮಲ್ತೊಂದಿತ್ತಿನ ವಿಟ್ಲದ ಎಸ್ಐ ವಿನೋದ್ ರೆಡ್ಡಿಗೆ ಗುಂಡು ದಾಳಿ, ಪ್ರಾಣಾಪಾಯ ಹಿಡಿದು ಬಚಾವ್, ಆರೋಪಿ ಬಂಧನ. ವಾರ್ತೆದ ವಿವರ. ತೆಲಿಕೆದೊಟ್ಟಿಗೆ ಎಡ್ಡ ಸಂದೇಶ ಒಪ್ಪುನ ಇಂಗ್ಲಿಷ್ ಎಂಕ್ ಬರ್ಪುಜಿ ಬ್ರೋ ತುಳು ಸಿನಿಮಾ ಕುಡ್ಲ ಒಡಿಪು ಬೆಂಗಳೂರು ಮೈಸೂರು ಗಲ್ಫುಡು ಒಂದೇ ಸಲಕ್ಕೂ 20 ಚಿತ್ರಮಂದಿರಲೆಡು ಬಿಡುಗಡೆ ಆತಂಡ. ಸುರುತ ದಿನನೇ ಚಿತ್ರಗೂ ಭಾರಿ ಎಡ್ಡೆ ಪ್ರತಿಕ್ರಿಯೆ ತೆಗೆದಂಡ. ಎಂಕ್ ಇಂಗ್ಲಿಷ್ ಬರ್ಪುಜಿ ಬ್ರೋ ಸಿನಿಮಾ ಸುಮಾರು ದಿನಕ್ಲೆಡ್ದು ಸುದ್ದಿ ಲಕ್ಕ ಹೊಂದಿತ್ತದು ಚಿತ್ರಮಂದಿರಲೆಡು ಬಿಡುಗಡೆ ಆತಂಡ. ತೆಲಿಕೆದ ಗೊಂಚಲದೊಟ್ಟಿಗೆ ಎಡ್ಡೆ ಸಂದೇಶ ಕೊರ್ಪಿನ ಸಿನಿಮಾ ಒಂದು ಆದಿತ್ತದು ಸುರುತ ದಿನನೇ ಜನ ಅಭಿಮಾನಿಲೆ ಪುಗಾರ್ತೆಗೆ ಸಂದದಂಡ. ಕುಡ್ಲ ಒಡಿಪು ಬೆಂಗಳೂರು ಮೈಸೂರು ಗಲ್ಫ್ ಸೇರಿನಂಚ 20 ಮಂದಿರಲೆಡು ಬಿಡುಗಡೆ ಆತಂಡ. ಸೂರಜ್ ಶೆಟ್ಟಿ ನಿರ್ದೇಶನ ಮಲ್ತಿನ ಚಿತ್ರಗೂ ಹರೀಶ್ ಶೇರಿಗಾರ್ ನಿರ್ಮಾಣ ಮಲ್ತದಿರ. ಕುಡ್ಲದ ಭಾರತ್ ಮಾಲುಡು ವಿಶೇಷವಾದ ಗಣ್ಯರೆಗ್ ಪ್ರೀಮಿಯರ್ ಶೋ ಅಟ್ಟಣೆ ಆದಿತ್ತಂಡ. ಇಂಗ್ಲಿಷ್ ಎಂಗ್ಲೇ ಬರ್ಪುಜಿ ಬ್ರೋ ಸೂರಜ್ ಶೆಟ್ಟಿ ನಿರ್ದೇಶನದ ಸಿನಿಮಾದಲ್ಲಿ ಉದ್ಘಾಟನೆ ಮಾಡೋದಲ್ಲ ಇನ್ನು ಫಸ್ಟ್ ಶೋ ಎಂಗ್ಲೊಂಜಿ ಎಡ್ಡೆ ಸಿನಿಮಾ ಕೊಡ್ತಾ ಒಂದು ಫಸ್ಟ್ ಕ್ಲಾಸ್ ಸಿನಿಮಾ ಅಂತ ಒಂದು ಎಡ್ಡೆ ಕ್ವಾಲಿಟಿ ಕೊರಿಯಾ ಐಕ್ ಬೋಡಾಪಿನ ಪ್ರಚಾರ ಮಾಡ್ತಿದ್ದು ಥಿಯೇಟರ್ ಮುಟ್ಟ ಎದೊಂದು ಬರ್ತಾ ನನ್ನ ಪೂರ ಜನಗಳ ಕೈ ಟೊಪ್ಪಲು ಮಾಧ್ಯಮ ಮಿತ್ರರ ಕೈ ಟೊಪ್ಪಲು ಒಂದು ಸಿನಿಮಾಗೆ ಎಂತವಲ್ಲ ಹರೀಶ್ ಶೇರಿಗಾರ್ ಸಮಾಜಕ್ಕೆ ಭಾರಿ ಹೇಳಿ ಕೆಲಸ ಮಾಡ್ತಾರೆ ಜನ ಒಂದು ಮಲ್ಲ ದಾನಿ ಅವತ್ತಂದ್ರೆ ಮಲ್ಲ ಸಿಂಗರ್ ಮಾತ್ರ ಇಲ್ಲ ಒಂದು ಮನಸ್ಸು ಸಂತೋಷ ಪಡಕುತ್ತಿನ ಜೀವನ ಅರ್ಣ ಮಲ್ಲ ఒక ಬಿಸ್ನೆಸ್ ಮ್ಯಾನ್ ಆದ ಅದಕ್ಕೆ ದೇವರು ಉತ್ತರೋತ್ತರ ಬೆಳಗಾದ ಇಂಜಿತರ ಪಿಕ್ಚರ್ ನನ್ನೆಲ್ಲ ತುಳು ಭಾಷೆ ಸಮರ್ಪಣೆ ಮಲ್ಪಡ ದೇವರ ಪ್ರಾರ್ಥನೆ ಹರೀಶ್ ಶೇರಿಗಾರಿಗಳ ಡೈರೆಕ್ಟರ್ ಸುರೇಶ್ ಶೆಟ್ಟಿಗಳ ಈ ಪಿಕ್ಚರ್ ಎಡ್ಡೆ ಪುದೆ ಬರೋದು ಆಗ ಇಲ್ಲಿ ಫಸ್ಟ್ ತುಳು ಪಿಕ್ಚರ್ ಇನ್ನು ಎಂದೆಲ್ಲ ನಿಜವಾಗ್ಲಾರಿಗೆ ನೆಕ್ಸ್ಟ್ ಕೂಡ 2-3 ತುಳು ಪಿಕ್ಚರ್ ಮನ್ಕೊಂಡು ಬಂತೇವೆ ಅಂಚೆ ಆರಿಗೆ ಎಂಟು ಪೂರ ಪ್ರೋತ್ಸಾಹ ಮಾಡ್ತದೆ ಈ ಚಿತ್ರ ಕೆಂದರ್ಕೊಳ್ಳಿ ಉಭಯ ವಿಷಯ ಕಾಂಪ್ರಮೈಸ್ ಒಂದು ಮಂದಿನ ಸಿನಿಮಾ ಪಂಡ ಇಂಗ್ಲಿಷ್ ಅರವಿಂದ ನೋಡು ನವೀನಣ್ಣೆ ಭೋಜನೆ ಪುರ ಬಾರಿ ಪೊರ್ಲುಡು ಆಕ್ಟ್ ಮಾಡ್ತದೆ ನಿಗ್ಲ 2 ಗಂಟೆ 20 ನಿಮಿಷ ಬಾರಿ ಪೊರ್ಲುಡು ತೇಲ್ಪವರು ಇದು ಮಾತನಿಲ್ಲ ಸರ್ವ ತುಳು ಕಲಾಭಿಮಾನಿಗಳು ಚಿತ್ರಾಭಿಮಾನಿಗಳು ಧೈರ್ಯ ಬಂದ ಚಿತ್ರ ಅಂತೂದು ನಿಗಳಿಗೆ ಇಷ್ಟ ಆಡ ಬಾಕಿದಕ್ಕೆ ತೆರೆಪಾದ ಈ ಚಿತ್ರಕ್ಕೆ ತುಡರ ಅರಳಾದ ಚಾಲನೆ ಮಲ್ತಿನ ಪ್ರೀಮಿಯರ್ ಶೋತ ವಿಶೇಷ ಬಿನ್ನೆರಾದ ಬೈದಿನ ಪೊಲೀಸ್ ಆಯುಕ್ತರು ಎನ್ ಶಶಿಕುಮಾರ್ ತುಳು ಭಾಷೆದ ಸಿನಿಮಾ ಸುರೂಕಾದ ಯಾನು ತೂದಿತ್ತದು ಹಿಂದಿ ಕನ್ನಡ ಸಿನಿಮಾದ ಲಕ್ಕನೆ ತುಳು ಸಿನಿಮಾಲ ಒಯ್ಕಲ ಕಮ್ಮಿಜ್ಜಿ ಎಡ್ಡೆಡು ಮೂಡ್ದು ಬೈದನು ಪಂಡದು ಮೆಚ್ಚುಗೆದ ಮದಿಪು ಕೊರಿಯರ ಅಂತ ಒಂದು ತುಳು ಸಿನಿಮಾ ಇವತ್ತು ರಿಲೀಸ್ ಆಗ್ತಾ ಇದೆ. ಇದರಲ್ಲಿ ಸೂರಜ್ ಶೆಟ್ಟಿಯವರ ನಿರ್ದೇಶನದಲ್ಲಿ ಹರೀಶ್ ಅವರ ನಿರ್ಮಾಣದಲ್ಲಿ ಮೂಡಿಬಂದಿದೆ. ಎಲ್ಲ ತುಳು ಚಿತ್ರಗಳಿಂದ ಕಲಾವಿದರು ಸೇರಿ ಒಂದು ಚಿತ್ರವನ್ನು ಮಾಡಿದ್ದಾರೆ. ಅವರು ಇದ್ದಾರೆ, ನಮ್ಮ ದಿಯಾ ಖ್ಯಾತಿಯ ಪುತ್ರಿ ಅಂಬೂರು ಇದ್ದಾರೆ. ಅವರು ಭಾಳಷ್ಟು ಜನ ಕಲಾವಿದರು ಸೇರಿ ಮಾಡಿದ್ದಾರೆ. ಎಲ್ಲರೂ ಶುಭವಾಗಿ ತುಳು ಚಿತ್ರ ಭಾಳ ಉತ್ಕೃಷ್ಟವಾಗಿ ಇನ್ನೂ ಹೆಚ್ಚು ಸಿನಿಮಾಗಳು ಮೂಡಿಬರಲಿ. ಇದು ಭಾಳ ಸೀಮಿತವಾಗಿರುವಂಥ ಮಾರ್ಕೆಟು. ಒಳ್ಳೆ ಚಲನಚಿತ್ರಗಳು ಮೂಡಿ ಬಂದಾಗ ಮಾರ್ಕೆಟ್ ಎಕ್ಸ್ಪ್ಯಾಂಡ್ ಆದರೆ ಇಂಡಸ್ಟ್ರಿಯಲ್ಲಿ ಆರ್ಟಿಸ್ಟ್ಗಳಿಗೆ ಗ್ರೋ ಆಗಲಿಕ್ಕೆ ಅವಕಾಶ ಇರುತ್ತೆ. ತುಳು ಚಿತ್ರಗಳು ಭಾಳ ಕಾಮಿಡಿ ಇರುತ್ತೆ ಅಂತ ಕೇಳಿದ್ದೀನಿ. ಶುಭವಾಗಿ ಚಿತ್ರತಂಡಕ್ಕೆ ಶುಭವಾಗಿ. ಧರ್ಮಪಾಲ್ ದೇವಾಡಿಗ, ಡಾಕ್ಟರ್ ದೇವರಾಜ್, ಭೋಜರಾಜ್ ವಾಮಂಜೂರು, ಚಿತ್ರದ ನಾಯಕಿ ಪೃಥ್ವಿ ಅಂಬರ್, ನಾಯಕಿ ನವ್ಯ ಪೂಜಾರಿ, ಪತ್ರಕರ್ತರು ಬಾಳ ಜಗನ್ನಾಥ್ ಶೆಟ್ಟರು ಪಾಲ್ಪಡೆದಿದ್ದರು. ಕುಡ್ಲಡು ಬಲಿಕ ತಿಕ್ಕಿನ ಮೀಂದ ಬಂಜಡು ಪ್ಲಾಸ್ಟಿಕ್ ಚೀರಾವ್ ತಿಕ್ಕಿನ ಸಂಗತಿ ನಡೆತದನ ಪರಿಸರ ಮಾಲಿನ್ಯ ವಾರೀತಿ ಆವೊಂದುಂಡು ಪನ್ಪಿನಕ್ ಈ ಸಂಗತಿ ಉದಾರ್ಮೆ ಆತನ.
ಪ್ಲಾಸ್ಟಿಕ್ ನಿಷೇಧ ಮಲ್ತದು ಪ್ಲಾಸ್ಟಿಕ್ ದಾಪಿನ ಹಾನಿಲ್ಲದ ಬಗ್ಗೆ ಜಾಗೃತಿ ಮೂಡಾಂಡಲ ಅವಿನ ಸರಿಯಾದ ಪಾಲಿಪಂದೆ ಪರಿಸರ ಮಾಲಿನ್ಯ ಆವೊಂದುಪ್ಪುನ ಸಂಗತಿ ದಿನನಿಚ್ಚಲ ನಮಕೇನುವ ಐಕ್ ಸರಿಸಾಟಿ ಆಪಿಲಕ ಕುಡೊಂಜಿ ಸಂಗತಿ ನಡೆತದುಂಡ ಮೀನದ ಬಂಜಿಡು ಪ್ಲಾಸ್ಟಿಕ್ ಪತ್ತೆ ಆಯ್ನ ಚರ್ಚೆ ಮಾತ ಕಡೆಟ್ಲ ಕೇನೊಂದುಂಡು ಕುಡ್ಲದ ಮೀನ್ದ ಸ್ಟಾಲ್ ಒಂಜಿಟ್ಟು ಸುಮಾರು 10 kg ತೂಕದ ಮುರು ಮೀನನ್ನು ತುಂಡು ಮಲ್ಪುನ ಪುರ್ತುಡು ಪ್ಲಾಸ್ಟಿಕ್ ಚೀರಾವು ತೆಗೆದುಂಡ ಸಮುದ್ರಡುಪ್ಪುನ ಜೀವರಾಶಿಲಿಗೂ ಪ್ಲಾಸ್ಟಿಕ್ ಕಂಟಕ ಆವೊಂದುಂಡು ಪಂಡದು ಈ ಸಂಗತಿ ಹಿಡಿದು ಗೊತ್ತಾತಂಡ ದೇವಿರ್ನಾತೆ ದೈವಲಿನ ಆರಾಧನೆ ಮಲ್ಪುನ ನಮ್ಮ ತುಳುನಾಡು ನಂಬಿ ಸತ್ಯಲು ಕಾರ್ಣಿಕ ತೋಜಾದು ನಂಬಿನಕ್ಲಿಗ್ ಇಂಬು ಕೊರಂದು ಬೈದನ ಇಂಜಿಪ್ಪ ಕಾರ್ಣಿಕದ ಮಹಿಮೆ ಸುಳ್ಯ ತಾಲೂಕುದ ಸಂಪಾಜೆ ಗ್ರಾಮದ ದೊಡ್ಡೆಡ್ಕ ರಾಜರಾಂಪುರದ ಕೊರಗಜ್ಜನ ಸಾನ್ನಿಧ್ಯಡು ನಡೆತದನ ತುಳುನಾಡದ ಆಚಾರ ವಿಚಾರ ಸಂಸ್ಕೃತಿದ ಬಗ್ಗೆ ಪನ್ಪಿನಿ ಪಂದಾಂಡ ನಮ್ಮ ತುಳುವೆರು ದೇವೆರಡ ದೈವಲೆಡ ದೀತಿ ಭಕ್ತಿ ನಂಬುಳಿಗೆ ಲೋಕಡೋರ್ಮೇಡು ಪುಗಾರ್ತಿ ಪಡೆತಂಡ ಪುಣ್ಯ ಭೂಮಿದ ಈ ತುಳುನಾಡಿಡು ಕಾರ್ಣಿಕ ಮೇರಿನ ಸತ್ಯಲು ತನ್ನ ಕಾರ್ಣಿಕನು ತೋಜಾದಿನ ತೋಜಾಂದುಪ್ಪುನ ಸಂಗತಿಲು ಮಾತೆರಿಗ್ಲ ತೆರೆದುಪ್ಪುನ ವಿಚಾರ ಜನಕ್ಲಿ ನಂಬಿಕೆನು ಪ್ರತಿ ಸಂದರ್ಭಡು ಒರಿಪಾದ ಬೈದಿನ ದೈವಲೆನ ಕಾರ್ಣಿಕ ಸುಳ್ಯ ತಾಲೂಕುದ ಸಂಪಾಜೆ ಗ್ರಾಮದ ದೊಡ್ಡಡ್ಕ ರಾಜಾರಾಂಪುರತ ಕೊರಗಜ್ಜನ ಸಾನ್ನಿಧ್ಯಡು ನಡೆತಂಡ ಕರಿನ ಶನಿವಾರ ರಾತ್ರಿ ಮುಲ್ತ ಶ್ರೀ ಆದಿಬ್ರಹ್ಮ ಮೊರ್ಗೆರ್ಕಳ ದೇವಸ್ಥಾನಡು ಆದಿಬ್ರಹ್ಮ ಮೊರ್ಗೆರ್ಕಳ 40ನೇ ವರ್ಷದ ನೇಮೋಚ್ಚೆಯ ಬೊಕ್ಕ ಮಂತ್ರಮೂರ್ತಿಗುಳಿಗ ದೈವದ ಕೋಲ ನಡೆತಿ ಬೊಕ್ಕ ಮನದಾನಿ ಐತಾರ ಕಾಂಡೆ ಕೊರಗಜ್ಜನ ನೇಮ ಅಟ್ಟಣೆ ಆದಿತ್ತಂಡ ನೆಟ್ಟು 11 ಪರಕೆ ಕೋಲ ಅಂಚನೆ ಒಂಜಿ ಕಾಲಾವಧಿ ಕೋಲ ಇತ್ತಂಡ ಅಂಚನೆ ಪದ್ರಾಡು ಅಗಿಲಿಗು ತಯಾರು ಮಲ್ತದು ಪದ್ರಾಡು ದೈವದ ತರೆಕು ದೀಪಿನ ಮಡಪ್ಪಾಳೆ ಅಂಚನೆ ಬೇತ ವಸ್ತುಲೇನು ಜೋಡಣೆ ಮಲ್ತದಿತ್ತಂಡ ಪದ್ರಾಡು ಜನ ದೈವ ಕಟ್ಟದಿತ್ತಂಡ ನೇಮುಚ್ಚೆಯ ಪಿದಾಡ್ದು ದೈವಲಿನ ನೇಮ ಶುರುವಾಡು ಒಂತೆ ಪೊರ್ತುಡು ಪದ್ರಾಡು ಕೊರಗಜ್ಜ ದೈವಲಿನ ಬದಲು ಕೆಲವರಿಗೆ 13 ತೋಜಿದು ಬತ್ತಂಡ ಈ ದೈವದ ತರೆಟು ಮಡಪ್ಪಾಳೆ ಇಜ್ಜಾಡು ಮಡಪಾಳೆನು ದೈವ ಕೇಂಡಿ ಬೊಕ್ಕ ಮಡಪಾಳೆನು ತಯಾರು ಮಲ್ತ ಕೊರ್ಪಾಂಡು ಅಗಿಲ ಬಲಸುನ ಪೊರ್ತುಡು 13 ದೈವದ ಬದಲು ಪದ್ರಾಡು ದೈವಲು ಮಾತ್ರ ಇತ್ತದು ಆ ದೈವ ತೋಜಂದಿಲಕ ಮಾಯಾಂಡು ಪನ್ಪಿನ ಪಾತಿರ ಕೇಂದ ಬೈದನ ಒಂದು ಭಕ್ತೆರಡ ನನಲಾತ್ ಭಯ ಭಕ್ತಿನ ಹೆಚ್ಚ ಮಲ್ತಂಡು ಪನ್ಪಿನ ಭಕ್ತೆರ್ನ ಅಭಿಪ್ರಾಯ ಕೇಂದ ಬರೊಂದುಂಡು ಕರ್ತವ್ಯ ಮಲ್ತಂದಿತ್ತಿನ ಎಸ್ಐ ವಿನೋದ್ ರೆಡ್ಡಿಯರ್ನ ಮಿತ್ ಗುಂಡುದ ದಾಳಿ ನಡಪಾದು ಕೊಲೆ ಮಲ್ಪರೆ ಪ್ರಯತ್ನ ಮಲ್ತಿನ ಸಂಗತಿ ಬಂಟ್ವಾಳೋಡು ನಡೆತದಂಡ ಪ್ರಾಣಾಪಾಯ ಹೊಡೆದು ಬಚಾವಾತಿನ ಎಸ್ಐನು ಕೊಲೆ ಮಲ್ತಿನ ಆರೋಪಿನು ಪೊಲೀಸರು ಬಂಧನ ಮಲ್ತದೇರ ವಿಟ್ಲ ಕೈತಲ್ದ ಸಾಲತ್ತೂರು ಕೋಡಂಗೆ ಚೆಕ್ ಪೋಸ್ಟುಡು ವಿಟ್ಲದ ಎಸ್ಐ ವಿನೋದ್ ರೆಡ್ಡಿ ಬೊಕಾರ್ನ ಸಿಬ್ಬಂದಿ ವರ್ಗೋಲು ವಾಹನ ತಪಾಸಣೆ ಮಲ್ತಂದುಪ್ಪುನ ಪುರ್ತುಡು ಬೊಲ್ದು ಬಣ್ಣದ ಕಾರಡಿತ್ತಿ ದುಷ್ಕರ್ಮಿ ಎಸ್ಐ ವಿನೋದ್ ರೆಡ್ಡಿಯರ್ನ ಮಿತ್ತು ಗುಂಡುದ ದಾಳಿ ನಡಪಾದು ಪದ್ರಾಡಾಯರೆ ಪ್ರಯತ್ನ ಮಲ್ತದೆ ಕಾರ್ಯಾಚರಣೆ ನಡಪಾಯಿನ ಸಿಬ್ಬಂದಿಲು ಜೀವದ ಹಂಗ್ ಬುಡ್ದು ಆರೋಪಿನ ಪತ್ತದು ವಿಚಾರಣೆ ಮಲ್ತಂದುಲ್ಲೇರ ಆಯನ ಕಾರನ್ನು ವಶಕ್ಕುದೆ ತೊಂದೆರ ವಿಟ್ಲ ಠಾಣಿಡು ಪ್ರಕರಣ ದಾಖಲಾದು ತನಿಖೆ ದುಂಬರಿದನ ರೋಟರಿ ಕ್ಲಬ್ ಆಫ್ ಕುಡ್ಲ ಮ್ಯಾಂಗ್ಳೂರ್ ಡಿಸ್ಟ್ರಿಕ್ಟ್ 3181 ಝೋನ್ ರಡ್ಡೆತ ಚಾರ್ಟರ್ 31 ನೆತ್ತ ಬೊಳ್ಳಿ ಮಹೋತ್ಸವದ ಸಲಾದು ಚಾರ್ಟರ್ ಡೇ ಸೆಲೆಬ್ರೇಷನ್ ಕುಡ್ಲದ ಕೊಟಿಯಲ್ ಬೈಲ್ದ ಖಾಸಗಿ ಹೋಟೆಲ್ ನಡೆತದ ಜಿಲ್ಲಾ ಗವರ್ನರ್ ಎಂ ರಂಗನಾಥ್ ಭಟ್ ಮಲ್ಲ ಬಿನ್ನೆರಾದ್ ಪಾಲ್ದೆತೊಂಡೆರ ಕುಡ್ಲದ ಕೊಡಿಯಲ್ ಬೈಲುಡುಪ್ಪುನ ಹೋಟೆಲ್ ಒಂಜೆಟ್ಟು ರೋಟರಿ ಕ್ಲಬ್ ಆಫ್ ಮ್ಯಾಂಗ್ಳೂರ್ ಈಸ್ಟ್ ಡಿಸ್ಟ್ರಿಕ್ಟ್ ದ ಮೂಜಿ ಒಂಜಿ ಎನ್ಮ ಒಂಜೆತ ಝೋನ್ ರಡ್ಡೆತ ಚಾರ್ಟರ್ ಮೂಜಿ ಎನ್ಮ ನೆತ್ತ ಬೊಳ್ಳಿ ಮಹೋತ್ಸವದ ಸಲಾದು ಚಾರ್ಟರ್ ಡೇ ಸೆಲೆಬ್ರೇಷನ್ ಪಂಪಿನ ಲೇಸ ನಡೆತಂಡ ಮಲ್ಲ ಬಿನ್ನೆರಾದ ಜಿಲ್ಲಾ ಗವರ್ನರ್ ರಂಗನಾಥ್ ಭಟ್ ಪಾಲ್ಪಡೆದು ರೋಟರಿ ಕ್ಲಬ್ ದ ಪ್ರತ್ಯೂರಿ ಸದಸ್ಯರನ ಸಾಧನೆಗೆ ಎಡ್ಡೆಪ್ಪು ಬೈಕೇರೋ Today we are celebrating the 25th year of charter of the Rotary Club of Mangalore East, and it is now time to sit down
and look back and also respect and honor the presidents of the older days, and we'll have to appreciate. ಈಗ ನಮ್ಮ ಸಣ್ಣ ಮಕ್ಕಳನ್ನು ನೋಡ್ತೇವೆ ನಾವು, the character of theirs is formed within the first 5 years. So also is the character of every organization. ಸಿಎ ಶಾಂತರಾಮ ಶೆಟ್ಟಿ ಪಾತಿರ್ದು ಆಕಸ್ಮಿಕವಾದ ಗುರ್ಕಾರ್ಯರಾಪಿನ ಭಾಗ್ಯ ಎಂಕ ತೆಗೆದಿತ್ತನ್ನು ಪಂಡದು ಐತ ಖುಷಿನ ಅರ್ಪಟ್ಟೊಂಡೆರ. ರೋಟರಿ ಅಂತ ಹೇಳಿದಾಗ ನನ್ನ ಪರ್ಸನ್ ಅಲ್ಲಿ ಇವತ್ತು ನಾನು ಏನಾದ್ರೂ ಒಂದು ಪಬ್ಲಿಕ್ ಅಲ್ಲಿ ನಾನು ರೆಡ್ ಕ್ರಾಸ್ ಇರಬಹುದು, ಬೇರೆ ಬೇರೆ ಆಯಾಮದಲ್ಲಿ ಕೆಲಸ ಮಾಡಬೇಕಿದ್ರೆ ಅದು ರೋಟರಿ ಬಿಟ್ಟರೆ ಬೇರೆ ಯಾವುದು ಕಾರಣ ಇಲ್ಲ. ರೋಟರಿಯಿಂದ ಏನಾಗ್ತದೆ ಅಂತ ಹೇಳುವಂತ ಒಂದು ಕ್ವಶನ್ ನನಗೆ ಫಸ್ಟ್ ಟೈಮ್ ನಾನು ಬಹಳ ಮಾತಾಡಲಿಕ್ಕೂ ನಮಗೆ ಗೊತ್ತಿರಲಿಲ್ಲ. ಆದ್ರೆ ರೋಟರಿ ಅಧ್ಯಕ್ಷನಾದ ನಂತರ ನಿರರ್ಗಳವಾಗಿ ಮಾತನಾಡೋದು, ಸ್ಟೇಜ್ ಫಿಯರ್ ಯಾವುದು ಇಲ್ಲದೆ ಆ ರೋಟರಿ ಬೆಳೆಸಿದೆ. ಮತ್ತೆ ರೋಟರಿಯಲ್ಲಿ ಸರ್ವಿಸ್ ಯಾಕೆ ಮಾಡಬೇಕು, ಸರ್ವಿಸಿನಿಂದ ಹೆಲ್ತ್, ಹ್ಯಾಪಿನೆಸ್, ಹಾರ್ಮನಿ ನಮ್ಮ ಮನಸ್ಸಿಗೆ ಹೇಗೆ ಬರ್ತದೆ ಅಂತ ಹೇಳುವುದನ್ನ ರೋಟರಿ ಕಲಿಸಿಕೊಟ್ಟಿದೆ. ರೋಟೇರಿಯನ್ ನಕುಲಾಯಿನ ಎನ್ಆರ್ ಅರವಿಂದ್ ಭಟ್, ಪ್ರಕಾಶ್ ಕಾರಂತ್, ಆನಂದ ಶೆಟ್ಟಿ, ವಿವಿ ಶೆಣೈ ಮಲ್ಲಬಿಂದೆರ ಮಣಿಟ್ಟಿತ್ತೆರ. ಈ ಪೊರ್ತುಡು ಸಾಧನೆ ಮಲ್ತಿ ಸಾಧಕೆರೆಗೆ ತಮ್ಮನ ಮಲ್ಮನದ ಮಾನಾದಿಗೆ ನಡೆತಂಡ. ರೋಟರಿ ಕ್ಲಬ್ ಕುಡ್ಲ ಈಸ್ಟದ ಗುರ್ಕಾರ್ಯರು ವಿನೋದ್ ಕುಡುವ, ಕಾರ್ಯಂತರ ಗೋಪಾಲ ಶೆಟ್ಟಿ ಸಮಿತಿ ಸದಸ್ಯರು ಪಾಲ್ಪಡೆದಿತ್ತೆರ. ಕುಡ್ಲದ ಮುಕ್ಕಾಮಿತ್ರ ಪಟ್ಟಣಡು ಪೊಸತಾತ್ ನಿರ್ಮಾಣ ಒಂದು ಪುನಃ ಶ್ರೀರಾಮ ಭಜನಾ ಮಂದಿರಡು ಏಪ್ರಿಲ್ 25 ಮುಪ್ಪಮುಟ ನಡಪೆರ ಪುನಃ ಶ್ರೀರಾಮದೇವರನ ಪುನರ್ ಪ್ರತಿಷ್ಠೆ ಬ್ರಹ್ಮಕಲಶೋಚ್ಚಯ ಅಂಚನೆ ಎಕ್ಕ ಭಜನಾ ಮಂಗಳೋಚ್ಚಯದ ಲೆಪ್ಪೋಲದ ಬಿಡುಗಡೆ ಕಾರ್ಯಕ್ರಮ ನಡೆತಂಡ. ಕುಡ್ಲದ ಮುಕ್ಕಾಮಿತ್ರ ಪಟ್ಟಣಡು ಪೊಸತಾದ ಪುನರ್ ನಿರ್ಮಾಣ ಒಂದು ಪುನಃ ಶ್ರೀರಾಮ ಭಜನಾ ಮಂದಿರಡು ಏಪ್ರಿಲ್ 25 ಮುಪ್ಪಮುಟ ನಡಪುನ ಶ್ರೀರಾಮದೇವರನ ಪುನರ್ ಪ್ರತಿಷ್ಠೆ ಬ್ರಹ್ಮಕಲಶೋಚ್ಚಯ ಅಂಚನೆ ಎಕ್ಕ ಭಜನೆ ಮಂಗಳೋಚ್ಚಯದ ಲೆಪ್ಪೋಲದ ಪತ್ರಿಕೆದ ಬಿಡುಗಡೆದ ಲೇಸ ನಡೆತಡ. ಗೋವಿಂದ ಹಿರಿಯ ವಕೀಲರಾಯನ ದಯಾನಾಥ ಕೋಟ್ಯಾನ್ ಈ ಪೊರ್ತುಡಿತದು ಇಂಚಪಂಡೇರ. ಮುಕ್ಕದಂಥ ಮಿತ್ರಪಟ್ಟಣದಂಥ ಊರಲ್ಲಿ ಇವತ್ತು ಏನು ಶ್ರೀರಾಮನ ಭಜನಾ ಮಂದಿರದ ಸ್ಥಾಪನೆ ಮತ್ತು ಇದೀಗ ಪುನರ್ ಪ್ರತಿಷ್ಠೆ, ದೇವರ ಪುನರ್ ಪ್ರತಿಷ್ಠೆ ಏನಿದೆ ಬಹಳ ಮಹತ್ವವನ್ನು ಹೊಂದಿದೆ. ಈ ನಂಬಿಕೆಯನ್ನು ನಾವು ಬೆಳೆಸ್ತಾ ಇದ್ದೇವೆ ಪುನರ್ ಪ್ರತಿಷ್ಠೆ ಮಾಡಿಕೊಂಡು. ಆ ನಂಬಿಕೆಯ ಪುನರ್ ಪ್ರತಿಷ್ಠೆಯನ್ನು ನಮ್ಮ ಹೃದಯ ಸಿಂಹಾಸನದಲ್ಲಿ ಸ್ಥಾಪನೆ ಮಾಡ್ತಾ ಇದ್ದೇವೆ, ಹೃದಯ ಕಲಶದಲ್ಲಿ. ಇಂತಹ ಒಂದು ಕಾರ್ಯಕ್ರಮಗಳು ಮಾಡಿಕೊಂಡು, ಭಜನಾ ಮಂದಿರದ ಮೂಲಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಊರಿನ ಹಿರಿಯರು ಯಾರಿದ್ದಾರೆ, ಈ ಭಜನಾ ಮಂಡಳಿಯ ಸಮಿತಿಯ ಹಿರಿಯರು ಯಾರಿದ್ದಾರೆ, ಅದನ್ನು ಉಳಿಸಿಕೊಂಡು ಕಾಪಾಡುವಲ್ಲಿ ಒಂದು ದೊಡ್ಡ ದೇವರ ಕೆಲಸ ಮತ್ತು ದೇಶದ ಕೆಲಸ ಇದನ್ನು ಮಾಡ್ತಿದ್ದಾರೆ ಅನ್ನೋದು ನನ್ನ ನಂಬಿಕೆ. ಸುರತ್ಕಲ್ ಶ್ರೀ ದುರ್ಗಾಂಬಾ ದೇವಾಲಯದ ಪ್ರಧಾನ ಅರ್ಚಕರು ವೇದಮೂರ್ತಿ ಲಕ್ಷ್ಮೀನಾರಾಯಣ ಭಟ್ರು, ಸ್ಥಳೀಯ ಕಾರ್ಪೊರೇಟರ್ ಶೋಭಾ ರಾಜೇಶ್, ಹರಿಕೃಷ್ಣ ಭಟ್, ದಿನೇಶ್ ಕುಮಾರ್ ಭಂಡಾರಿ, ಗಣ್ಯರು, ಅಂಚನೆ ಸಮಿತಿಯ ಸದಸ್ಯರು, ಮಹಿಳಾ ಸದಸ್ಯರು ಪಾಲ್ಪಡೆದಿದ್ದರು. ಒಡಿಪುದ ಕಾಪು ಮಾರಿಯಮ್ಮನ ದೇವಲ್ಯಡು ಭಾರಿ ಭಯಭಕ್ತಿಡು ಮಾರಿ ಪೂಜೆ ನಡೆತಂಡ. ಸಾರಗಟ್ಲೆ ಭಕ್ತರು ಸೇರುನ ಈ ಜಾತ್ರೆಡು ಕೋವಿಡ್ ನಿಯಮಾವಳಿಗೆ ಒತ್ತು ಕೊರ್ದಿತ್ತೆರ. ಕಾಪುದ ಸುಗ್ಗಿ ಮಾರಿ ಪೂಜೆ ಪಾಕ ಕಾರಣೊಡ್ದು ವಿಶೇಷತೆಯನ್ನು ಪಡೆತಡ. ಸಾಂಕ್ರಾಮಿಕ ಸೀಕ್ ಬತ್ತಿನ ಪಗ ಪುಟ್ಟುದಿನ ಈ ಆರಾಧನಾ ಪದ್ಧತಿ ಇತ್ತೆಲ್ಲ ಜೀವಂತವಾದುಂಡು. ಕೊರೋನಾ ಕಾಲಕಟ್ಟುಡು ಈ ಸಾಂಕ್ರಾಮಿಕದ ವಿರುದ್ಧ ಜನಕ್ಲೆ ನಂಬಿಕೆದ ಪೊರ್ಬಾಟ ಈ ಮೂಲಕ ದುಂಬರಿದಳು. ಕೋವಿಡ್ ಲಾಕ್ಡೌನ್ ಇತ್ತಿನೆಡ್ದವರ ಕರಿನ ವರ್ಷ ಜಾತ್ರೆ ಇಜ್ಜಾಂಡ್. ಇಂಜ ಬೇಜಾರಿಡಿತ್ತಿ ಭಕ್ತರು ಈ ಸರ್ತಿ ನಿಯಮಾವಳಿನ ಒತ್ತೊಂದೇ ಕಾಪು ಮಾರಿಯಮ್ಮನ ಪೂಜೆನು ಮಲ್ತಿರ.
ಆಲಯದ ಪುನರ್ ನಿರ್ಮಾಣದ ಸಲಾದ ನಡತೊಂದು ಪುನಃ ಶಿಲಾ ಸಮರ್ಪಣಾ ಕಾರ್ಯುಳ್ಳ ಶ್ರದ್ಧಾ ಭಕ್ತಿಡು ಭಕ್ತಿರು ಪಾಲ್ದೆತ್ತೊಂಡೆರ ಕ್ಷೇತ್ರಗು ಬೈದಿನ ಭಕ್ತರಿಗೂ ಒವೇ ಸಮಸ್ಯೆ ಆವೊಂದಿ ಲೆಕ್ಕ ಜಿಲ್ಲಾಡಳಿತ ಬೊಕ್ಕ ವ್ಯವಸ್ಥಾಪನಾ ಕಾಪು ಹೊಸ ಮಾರಿಗುಡಿ ಅಭಿವೃದ್ಧಿ ಸಮಿತಿಡ್ದು ವ್ಯವಸ್ಥೆ ಮಲ್ತದಿತ್ತೆರ ಭಕ್ತರು ಜಿಲ್ಲಾಡಳಿತದ ಸೂಚನೆಯನ್ನು ಪಾಲಿತದು ಅಪ್ಪನ ದರ್ಶನ ಪಡೆದು ದೇವಿರ್ನ ಇಂಬು ನಟ್ಟೊಂಡೆರ. ಸರ್ಕಾರದ ಒಂದು ಆಜ್ಞೆಯಂತೆ 500 ಜನಕ್ಕಿಂತ ಜಾಸ್ತಿ ಜನರು ಕಾಣಿಸ್ತಾ ಇಲ್ಲ. ಆದರೆ ತುಂಬ ಜನರು ಬಂದು ಶಿಲಾ ಸೇವೆಯನ್ನು ನೀಡಿದ ಒಂದು ಸಂತೋಷವಾಗಿದೆ. ಈ ಒಂದು ಶಿಲಾ ಸೇವೆಯ ಒಂದು ವ್ಯವಸ್ಥೆಗೆ ಕಾಪುವಿನ ಜಾತಿ ಸಂಘಟನೆಗಳು ಬಹಳಷ್ಟು ಹುಮ್ಮಸ್ಸಿಂದ ನವದುರ್ಗೆಯರ ಒಂದು ಶಕ್ತಿ ಎಂಬಂತೆ ಅವರಿಗೆ ನವದುರ್ಗೆಯರೇ ಶಕ್ತಿ ಬಂದಿದೆ ಅಂತ ಎಣಿಸಬೇಕು. ಅವರೆಲ್ಲ ಅವರವರ ಸಮಾಜ ಮತ್ತು ಅವರ ಸ್ನೇಹಿತರೊಂದಿಗೂಡಿ ಎಲ್ಲ ಸಮಾಜದವರು ಒಟ್ಟಾಗಿ ಅಣ್ಣ ತಮ್ಮಂದಿರಂತೆ 9 ನವದುರ್ಗೆಯರ ಆ ತಂಡ ರಚಿಸಿಕೊಂಡು ಪ್ರತಿ ಕೌಂಟರ್ನಲ್ಲಿ ಕೂಡ ಶಿಲಾಸೇವೆ ರಶೀದಿಯನ್ನು ಕೊಟ್ಟು ಭಕ್ತರು ಶಿಲಾಸೇವೆಯನ್ನು ನೀಡಿದ ಹಾಗೆ ಪುಷ್ಪವನ್ನು ನಿಧಿ ಕುಂಭಕ್ಕೆ ಅರ್ಪಿಸುವ ವ್ಯವಸ್ಥೆಗೆ ಎಲ್ಲ ಸಹಕರಿಸುತ್ತಿದ್ದಾರೆ. ಅಮ್ಮ ಏನು ಆ ಚಿನ್ನದ ಗದ್ದುಗೆಯಲ್ಲಿ ಕುಳಿತುಕೊಳ್ಳುವವರೆಗೆ ನಿರಂತರವಾಗಿ ಶಿಲಾ ಸೇವೆ ನಡೀತಾ ಇರ್ತದೆ. ಇವತ್ತಿನ ಶಿಲಾ ಸಮರ್ಪಣಾ ಸೇವೆಯಲ್ಲಿ ಎಲ್ಲ ಭಕ್ತರು ಶಿಲಾ ಸೇವೆಯನ್ನು ಕೊಟ್ಟಂಥ ಭಕ್ತರಿಗೆ ಆ ಅಮ್ಮನ ಆಶೀರ್ವಾದ ಖಂಡಿತವಾಗಿಯೂ ಯಾವತ್ತೂ ಇರುತ್ತದೆ ಎಂಬ ಮಾತನ್ನು ಕೂಡ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಆದಷ್ಟು ಸಂಖ್ಯೆಯಲ್ಲಿ ಭಕ್ತರು ಶಿಲಾ ಸೇವೆಯನ್ನು ಕೊಟ್ಟು ಕೃತಾರ್ಥರಾಗಬೇಕು ಅಂತ ನಾವು ಸಮಿತಿಯ ಪರವಾಗಿ ಕೇಳ್ಕೊಳ್ತೇವೆ. ಇಲ್ಲಿಯ ಜಿಲ್ಲಾಧಿಕಾರಿಗಳನ್ನು, ಪೊಲೀಸ್ ವ್ಯವಸ್ಥೆಯನ್ನು, ಹಾಗೆ ನಮ್ಮ ಮುಖ್ಯಾಧಿಕಾರಿಗಳನ್ನು ನಾನು ಈ ಸಂದರ್ಭದಲ್ಲಿ ಅವರನ್ನ ಕೃತಜ್ಞತೆಯಿಂದ ತುಂಬಿದ ಹೃದಯದಿಂದ ನಾನು ಅವರನ್ನು ಅಭಿನಂದಿಸ್ತೇನೆ. ಅವರಿಗೆ ಆ ತಾಯಿ, ಅವರಿಗೆ ಮತ್ತು ಅವರ ಸಂಸಾರಕ್ಕೆ ತಾಯಿ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯನ್ನು ಕೊಡಬೇಕು. ಹಾಗೆ ಯಾವ ಕಾಲದಲ್ಲಿ ಏನನ್ನು ಆಗಬೇಕು ಅದನ್ನೆಲ್ಲ ಆ ತಾಯಿ ಮಾಡಿಸ್ತಾಳಂತೆ. ಹಾಗಾಗಿ ತಾಯಿಯ ನುಡಿ ಕೂಡ ಹಾಗೆ ಆಗಿತ್ತು, ನೀವು ಎಲ್ಲಿ ಹೋಗೋದು ಬೇಡ, ನಾನು ಇದ್ದಲ್ಲಿ ಕರೆಸ್ಕೊಂಡು ಬರಂದಾಯನ್ ಬರ್ಪವೇ ಕೊರಂದಾಯನ್ ಕೊರ್ಪವೆ ಅಂತಕ್ಕಂಥ ಒಂದು ನುಡಿಯನ್ನು ಹೇಳ್ತಾ ನಮಗೆ ಧೈರ್ಯವನ್ನು ತುಂಬಿದಂಥವ್ರು. ಇದರಿಂದ ತುಂಬ ಜನರ ಶ್ರಮ ಇದೆ. ನಮ್ಮ ಅಧ್ಯಕ್ಷರು ಇರ್ಬೋದು, ಗೌರವಾಧ್ಯಕ್ಷರುಗಳು ಇರ್ಬೋದು, ನಮ್ಮ ಶಾಸಕರು, ಹಾಗೆ ನಮ್ಮ ಮಾಜಿ ಶಾಸಕರು, ಸಚಿವರು, ಹಾಗೆ ನಮ್ಮ MP ಅವರು, ಕೋಟ ಶ್ರೀನಿವಾಸ ಪೂಜೆ ಅವರು, ಹಾಗೆ ಪ್ರತಿಯೊಬ್ಬರು ಕೂಡ ಇದರಲ್ಲಿ ಕೈ ಜೋಡಿಸಿದ್ದಾರೆ, ತಮ್ಮ ಕರವನ್ನು ಜೋಡಿಸಿದ್ದಾರೆ. ಕಾಪು ಹೊಸ ಮಾರಿಗುಡಿ ದೇವಲ್ಯ ಕರೆಂಟ್ ಬೊಲ್ಪುದ ಸಿಂಗಾರಡು ಮೆನ್ಕೊಂದಿತ್ತಂಡ ಅಂಚನೆ ಪಾಕ ನಮೂನೆದ ಪುರ್ಪ ಸಿಂಗಾರಡು ದೇವಲ್ಯದ ಪೊರ್ಲು ನೆಗೆತ್ತ ತೋಜೊಂದಿತ್ತಂಡ. ದೇವಲ್ಯಗು ಬತ್ತಿ ಭಕ್ತರು ಸಾಲಿಡು ಉಂತುದು ದೇವಿರ್ನ ದರ್ಶನದೊಟ್ಟುಗು ಶಿಲಾ ಸಮರ್ಪಣಾ ಕಾರ್ಯಡಿತ್ತೆರ. ದೇವಿ ಭಕ್ತರನ ಕಾಪುನ ಅಮ್ಮ ಪಂದು ಪುಗಾರ್ತೆ ಪಡೆದಿತ್ತದು. ಕಾಪು ಜನಾರ್ದನ ದೇವಲ್ಯರ್ದು ಅಪ್ಪೆನು ಗದ್ದಿಗೆಡು ಕುಲ್ಲಾದು ಮೆರವಣಿಗೆಡು ಮಾರಿಗುಡಿ ಕಲೆತಂದು ಬತ್ತೆರ. ಮಾರಿಗುಡಿಟು ದೇವಿಗೂ ವಿಶೇಷ ಪೂತ ಅಲಂಕಾರದೊಟ್ಟುಗು ಬೇತೆ ಬೇತೆ ಧಾರ್ಮಿಕ ಕಾರ್ಯಕ್ರಮಗಳು ನಡೆತಂಡ. ಶ್ರೀ ವೈದ್ಯನಾಥ ಮೈಸಂದಾಯ ಧೂಮಾವತಿ ಬಂಟ ದೈವಸ್ಥಾನ ಪೆರ್ಮಂಕಿ ಪಾಲಿಕಟ್ಟೆ ಮುಲ್ಪ ಕಾಲಾವಧಿ ಪಾಲಿಕಟ್ಟೆ ನೇಮೋಚ್ಛೇದ ಸಲಾದು ಪಾವಂಜೆ ಮೇಳದ ಕ್ಲಿರ್ದು ಯಕ್ಷಗಾನ ನಡೆತಂಡ. ಶ್ರೀ ವೈದ್ಯನಾಥ ಮೈಸಂದಾಯ ಧೂಮಾವತಿ ಬಂಟ ದೈವಸ್ಥಾನ ಪೆರ್ಮಂಕಿ ಪಾಲಿಕಟ್ಟೆ ಮುಲ್ಪ ಕಾಲಾವಧಿ ಪಾಲಿಕಟ್ಟೆ ನೇಮ ಬಾರಿ ಗೌಜಿಡು ನಡೆತಂಡ. ಈ ಪೊರ್ತುಡು ಶ್ರೀ ಅಯ್ಯಪ್ಪ ಭಕ್ತವೃಂದ ಪೆರ್ಮಂಕಿ ಮೊಕ್ಲಿನ ಸೇವಾರ್ಥವಾದ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ ನಾಗರವಜ್ಜ ಕ್ಷೇತ್ರ ಪಾವಂಜೆ ಮೊಕ್ಲಿಡ್ದು ಯಕ್ಷಧ್ರುವ ಪಟ್ಲ ಶ್ರೀ ಸತೀಶ್ ಶೆಟ್ಟಿ ಮೆರನ ಸಾರಿತ್ಯುಡು ಶ್ರೀ ದೇವಿ ಮಹಾತ್ಮೆ ಪಲ್ಪಿನ ಪುಣ್ಯ ಭಾಗನು ಪಾಲಿಕಟ್ಟೆ ದೇವಸ್ಥಾನದ ವಟಾರಡು ಗೊಬ್ಬುದು ತೋಜಾಯಿರೋ. ದಯಾಸಾಗರಿಯಾಗಿ ಮುನ್ನಡೆಸಬೇಕು ಎನ್ನುವ ಹಾಗೆ ಭಕ್ತಿಯ ಪ್ರಾರ್ಥನೆಯನ್ನು ನಮಗೆ ಕಾರ್ಯಗಳೇ ನುಡುಮ
ಮಾಡಿಸುವುದಕ್ಕೆ ಗುಣವನ್ನು ಅನುಗ್ರಹಿಸುತ್ತೇನೆ. ಸತ್ವರಾಜದ ಸಮವೆನು ತಿಪ್ಪ ಗುಣ ಮೂರು ಮತ್ತೆ ರಜದ ಗುಣದಿ ನಿನ್ನನ್ನು ತಮ್ಮ ಎಂದರೆ ನಿನ್ನನ್ನು ಕಂಡಾಗ ಭಕ್ತಿ ಗೌರವ ಹುಟ್ಟಿದ ದೆಸೆಯಿಂದ ನಿನ್ನನ್ನು ಅಣ್ಣ ಎನ್ನಲೇ ಅಣ್ಣ. ಕಾಣುತ್ತಾ ಇದೆಯಲ್ಲ ವಿಶಾಲವಾದಂತಹ ಜಲಧಿ. ಈ ಜಲಧಿಗೆ ಒಳ್ಳೆಯ ವಿಶಾಲಗೊಳಿಸುವುದರ ದ್ವಾರ ನಿಮ್ಮೇರುವರ ಪ್ರಾಣವನ್ನು ಹಿರಿಕೊಳ್ಳುತ್ತೇನೆ. ಹೀಗೆ ಬನ್ನಿ ಮಕ್ಕಳೇ. ಮಾಲಿನಿ, ಚಿಂತಿಸದಿರು. ನಿನ್ನ ಮಗ ಕೋಣನಾದರೂ ಜಾಣನಾಗ್ತೇನೆ, ಮೂರು ಲೋಕವನ್ನೇ ಉದ್ಧರಿಸುವಂತಹ ವೀರನಾಗ್ತೇನೆ, ಘನ ಗಂಭೀರನಾಗ್ತೇನೆ, ಶೂರನಾಗ್ತೇನೆ. ಶುಭವಾಗಲಿ ಮಗಳೇ. ಧನ್ಯಳಾದೆ. ಕನಕ ಗರ್ಭದ ನೇಮವನ್ನು ಕೊಂಡು ಮಾಲಿನಿ ಗ್ರಹ ದೋಷವನ್ನೇ ತಡಿ. ಹಿರಿಯವರಾದಂತಹ ನೀವೆಲ್ಲರೂ ಆಶೀರ್ವಾದ. ಪತಿಯ ಗಲುವರು ಮಗನೇ ಮಹಿಷ, ಮಗನೇ ಮಹಿಷ. ನಮ್ಮನು ಮಾತೆ ಪಾವನ ಚರಿತೆ. ಧೈರ್ಯಸ್ಥರಾಗಿರಿ, ನಿಶ್ಚಿಂತರಾಗಿರಿ. ಶಬ್ದದುರ್ಗ ತೆರವುಗೊಂಡು ಧರ್ಮವ ಬಿಕ್ಕನಿಗಲಿರೋದನ. ಸಮಸ್ತ ಶ್ರೀ ಅಂಬಿಕಾ ಅನ್ನಪೂರ್ಣೇಶ್ವರಿ ಭಕ್ತರು ಕೃಷ್ಣನಗರ ಬೋಂದೆಲ್ ಮೊಕ್ಲೆನ 15 ವರ್ಷದ ಪರಕೆದ ಆಟ ಏಪ್ರಿಲ್ 3 ಕೃಷ್ಣನಗರ ಬೋಂದೆಲ್ ಅಟ್ಟಣೆ ಆತನ ಸಭಾ ಕಾರ್ಯಕ್ರಮ ಅಂಚನೆ ಸಾಧಕರಿಗೆ ತಮ್ಮನ ಬಲ್ಮನ ನಡಪೆರೆತದು ಪಂಚದುರ್ಗೇರ್ನ ಮಹಿಮೆ ಸಾರುನ ಶ್ರೀ ಜಿ.ಕೆ. ಶ್ರೀನಿವಾಸ ಸಾಲ್ಯಾನ ಮೆರೆನ 13ನೇ ಕಲಾಕೃತಿ ಶ್ರೀದೇವಿ ಪಂಚಾಮೃತ ಯಕ್ಷಗಾನ ಬಯಲಾಟ ನಡಪುಂಡು ಪಣದು ಪ್ರಕಟಣೆ ತೆರಿಪಾದೆರ ಇತ್ತೆ ಕುಡೂರು ಎನಿತ ಮಲ್ಲ ಸುದ್ದಿಲೋ ಎಂಕ್ ಇಂಗ್ಲಿಷ್ ಬರ್ಪುಜಿ ಬ್ರೋ ಚಿತ್ರ ಕುಡ್ಲ ಒಡಿಪು ಬೆಂಗಳೂರು ಮೈಸೂರು ಗಲ್ಫ್ ಸೇರಿನಂಚ 20 ಚಿತ್ರಮಂದಿರಲೆಡು ಬಿಡುಗಡೆ. ಕಾಣಿಕ ಮೆರೆಪಿನ ತುಳುನಾಡಿದ ಸತ್ಯಲು ಸುಳ್ಯ ತಾಲೂಕು ಸಂಪಚೆ ಗ್ರಾಮದ ರಾಜಾರಾಂಪುರತ್ತ ಕೊರಗಜ್ಜನ ಸಾನ್ನಿಧ್ಯಡು ದೈವಲಿ ಮಾಯೆ.
ಮೀನದ ಬಂಜಡ ಪ್ಲಾಸ್ಟಿಕ್ ಪರಿಸರ ಮಾಲಿನ್ಯ. ಕರ್ತವ್ಯ ಮಲ್ತೊಂದಿತ್ತಿನ ವಿಟ್ಲದ ಎಸ್ಐ ವಿನೋದ್ ರೆಡ್ಡಿಗೆ ಗುಂಡು ದಾಳಿ, ಪ್ರಾಣಾಪಾಯ ಹಿಡಿದು ಬಚಾವ್, ಆರೋಪಿ ಬಂಧನ. ಇಡೆಗ್ ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನ ಇತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು.